ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರಿನ ಪ್ರಾಂಶುಪಾಲರಾದ ಬಾಬು ದೇವಾಡಿಗ ಅವರು ವಯೋನಿವೃತ್ತಿ ಹೊಂದಿದ್ದು ಅವರಿಗೆ ಬೀಳ್ಕೊಡುಗೆ ಸಮಾರಂಭವು ಕೆಪಿಟಿ ಸಭಾಂಗಣದಲ್ಲಿ ಜರುಗಿತು. ಬಾಬು ದೇವಾಡಿಗ ಅವರು ಸುದೀರ್ಘ ಅವಧಿಯವರೆಗೆ ತಮ್ಮ ಸೇವೆಯನ್ನ ಸಲ್ಲಿಸಿದ್ದು ಇದೀಗ ನಿವೃತ್ತಿಗೊಳ್ಳುತ್ತಿದ್ದು ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿಟ್ಟೆ ಎನ್ಎಸ್ಎಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಕೆ ಶೆಟ್ಟಿ ಅವರು ಮಾತನಾಡಿ, ಬಾಬು ದೇವಾಡಿಗ ಅವರು ಸುದೀರ್ಘ 38 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರಾಂಶುಪಾಲ ವೃತ್ತಿ ಎನ್ನುವುದು ವಿಶೇಷವಾದುದು. ಜನರು ಮತ್ತು ಮ್ಯಾನೇಜ್ಮೆಂಟ್ ಅನ್ನ ಮ್ಯಾನೇಜ್ ಮಾಡುವುದು ಸವಾಲಿನ ಕೆಲಸ. ಅಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ಬಾಬು ದೇವಾಡಿಗ ಅವರು ನಿರ್ವಹಿಸಿದ್ದಾರೆ ಎಂದು ಹೇಳಿದರು. ನಮ್ಮ ಆರೋಗ್ಯಕ್ಕಾಗಿ ಇನ್ನೊಬ್ಬರು ದೇವರನ್ನು ಭಜಿಸ್ತಾರೆ ಅಂತ ಹೇಳಿದ್ರೆ ಅದು ಅವರು ಆ ವ್ಯಕ್ತಿಯನ್ನು ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ ಅರ್ಥ. ಈ ವ್ಯವಸ್ಥೆ ಸಾಮಾನ್ಯವಾಗಿ ಡಾಕ್ಟರ್ಗಳಿಗೆ ತೊಂದರೆ ಆದಾಗ ಬರ್ತದೆ. ಯಾಕಂದರೆ ಡಾಕ್ಟರ್ಗಳು ದೇವರ ರೂಪದಲ್ಲಿ ಜನರನ್ನು ರಕ್ಷಿಸ್ತಾರೆ ಅಂತೆ. ಸೊ ಅಂತಹ ವ್ಯಕ್ತಿತ್ವ ಏನು ಅನ್ನುವ ಇಡೀ ಅನಾವರಣ ಇಲ್ಲಿ ಆಯಿತು. ಒಬ್ಬರು ಹೇಳಿದರು ಅವರು ತುಂಬ ಸೈಲೆಂಟ್ ಬಟ್ ರೂಲ್ಸ್ ಅಂತೇಳಿ. ಆತ್ಮೀಯರೇ, ಈ ಪ್ರಾಂಶುಪಾಲ ವೃತ್ತಿ ಎನ್ನುವುದು ತುಂಬ ವಿಶೇಷವಾದದ್ದು, ವಿಭಿನ್ನವಾದದ್ದು. ಯಾವಾಗಲೂ ಪ್ರಾಂಶುಪಾಲರು ಏನು ಮಾಡಬೇಕಂತ ದ ಬಿಗ್ಗೆಸ್ಟ್ ಟಾಸ್ಕ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್. ಜನರನ್ನು ಮ್ಯಾನೇಜ್ ಮಾಡೋದು, ಕೆಲಸ ಮಾಡುವವರನ್ನು ಮ್ಯಾನೇಜ್ ಮಾಡೋದು, ಅದರಲ್ಲಿ ವಿಶೇಷವಾಗಿ ಮನುಷ್ಯರನ್ನು ಮ್ಯಾನೇಜ್ ಮಾಡೋದು ಇಸ್ ದ ಚಾಲೆಂಜಿಂಗ್ ಟಾಸ್ಕ್. ಯೂಶುವಲಿ ವೆನ್ ದ ಥಿಂಗ್ಸ್ ಆರ್ ಈಸಿ ವಿ ವೋಂಟ್ ಗ್ರೋ, ಬಟ್ ವೆನ್ ವಿ ಫೇಸ್ ಚಾಲೆಂಜಸ್ ವಿ ಗ್ರೋ. ಇವತ್ತು ಬಾಬು ದೇವಾಡಿಗರವರು ಇಂತಹ ವ್ಯಕ್ತಿತ್ವ ಎಂದು ಅನಾವರಣ ಆಗಲಿಕ್ಕೆ ಕಾರಣ ಏನಂತ ಹೇಳಿದರೆ ಹಿ ಹ್ಯಾಸ್ ಗ್ರೋನ್ ಎ ಲಾಟ್. ಒಬ್ಬ ಉಪನ್ಯಾಸಕನಿಗೆ ಇದು ಆಗುತ್ತಾ? ಖಂಡಿತವಾಗಿಯೂ ಪ್ರಾಂಶುಪಾಲರು ಸಾಧನೆ ಮಾಡಿದಷ್ಟನ್ನು ಮಾಡಲಿಕ್ಕೆ ಮತ್ತು ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಗಳಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಹೇಳಿದ್ರೆ ಉಪನ್ಯಾಸಕರ ವೃತ್ತಿ ಅಷ್ಟು ಟಫೆಸ್ಟ್ ಆಗಿರುವುದಿಲ್ಲ, ಚಾಲೆಂಜಿಂಗ್ ಆಗಿರುವುದಿಲ್ಲ. 3-4 ಅವರ್ ಪಾಠ ಮಾಡೋದು, ತಮ್ಮ ಕರ್ತವ್ಯ ಮುಗಿದ ತಕ್ಷಣ ಮನೆ ಸೇರೋದು. ಈ ಸಂದರ್ಭದಲ್ಲಿ ಬಾಬು ದೇವಾಡಿಗ ಅವರ ಧರ್ಮಪತ್ನಿ ಡಾಕ್ಟರ್ ಶೋಭಾ, ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರಿನ ನಿಯೋಜಿತ ಪ್ರಾಂಶುಪಾಲರಾದ ಹರೀಶ್, ಉಪನ್ಯಾಸಕರಾದ ಡಾಕ್ಟರ್ ಅಬ್ದುಲ್ ಖಾದರ್, ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಉಪನಿರ್ದೇಶಕರಾದ ಗಿರಿಧರ್ ಸಾಲ್ಯನ್, ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಪ್ರಾಂಶುಪಾಲರಾದ ಕಮಲಾಕ್ಷಿ, ಎಸ್ಡಿಎಂ ಬಿಬಿಎಂ ಕಾಲೇಜಿನ ಮಾಜಿ ನಿರ್ದೇಶಕರಾದ ಡಾಕ್ಟರ್ ದೇವರಾಜ್ ಉಪಸ್ಥಿತರಿದ್ದರು.